ಸೋಮವಾರ ಬೆಳಗಿನ ಜಾವ ಪೂರ್ವ ಅಫ್ಘಾನಿಸ್ತಾನದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ ಕನಿಷ್ಠ 610 ಜನರು ಸಾವನ್ನಪ್ಪಿದ್ದಾರೆ ಹಾಗೂ 1300ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ 6ರಷ್ಟು ತೀವ್ರತೆಯ ಕಂಪನವು ಬೆಳಗಿನ ಜಾವ 12:27 ದಾಖಲಾಗಿದೆ ಎಂದು ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ತಿಳಿಸಿದೆ. ಭೂಕಂಪದಿಂದಾಗಿ ಮನೆಯ ಛಾವಣಿಗಳು ಕುಸಿದು ಜನ ಸಾವನ್ನಪ್ಪಿದ್ದಾರೆ ಎಂದು ಪ್ರಾಂತೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಹಲವಾರು ಮಕ್ಕಳು ಗಾಯಗೊಂಡಿದ್ದಾರೆ. ಪೂರ್ವ ಅಫ್ಘಾನಿಸ್ತಾನದಂತ ಕೆಲವು ಸೆಕೆಂಡ್ಗಳ ಕಾಲ ಕಟ್ಟಡಗಳು ಕಂಪನಿಸಿದವು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಸುಮಾರು 370 ಕಿಲೋಮೀಟರ್ ದೂರದಲ್ಲಿ ಕಂಪನ ಅನುಭವವಾಗಿತ್ತು ಅಂತ ತಿಳಿಸಿದ್ದಾರೆ. ಯುರೋಪಿಯನ್ ಹಾಗೂ ಭಾರತೀಯ ಟೆಕ್ಟೋನಿಕ್ ಪ್ಲೇಟ್ಗಳು ಜಂಕ್ಷನ್ ಬಳಿ, ವಿಶೇಷವಾಗಿ ಹಿಂದೂ ಕುಶ್ ಪ್ರಾಂತದಲ್ಲಿ ಅಫ್ಘಾನಿಸ್ತಾನ ಇರುವುದರಿಂದ ಈ ಪ್ರದೇಶದಲ್ಲಿ ಹೆಚ್ಚು ಭೂಕಂಪ ಸಂಭವಿಸುತ್ತದೆ. ಅಷ್ಟೇ ಅಲ್ಲದೆ ದೆಹಲಿ, ಉತ್ತರ ಭಾರತ ಸೇರಿದಂತೆ ಪಾಕಿಸ್ತಾನ ಮತ್ತು ನೇಪಾಳದ ಭಾಗದಲ್ಲಿಯೂ ಕೂಡ ಭೂಕಂಪನ ಅನುಭವವಾಗಿದೆ. ಕಟ್ಟಡಗಳು ನಡುಗಿದ್ದು ಜನರು ಹೊರಗೆ ಓಡಿ ಬಂದಿದ್ದಾರೆ. ಭಾರತದಲ್ಲಿ ಯಾವುದೇ ಹಾನಿ ಸಂಭವಿಸಿಲ್ಲ. ಸ್ನೇಹಿತರೆ, ಅಫ್ಘಾನಿಸ್ತಾನ ಹಿಂದೆ ಭಾರತದ ಒಂದು ಭಾಗವಾಗಿತ್ತು. ಅದು ಹೇಗೆ ಅಂತ ನಿಮಗೆ ಪ್ರಶ್ನೆ ಆಗಿದ್ದರೆ ಈ ವಿವರವನ್ನ ತಿಳಿದುಕೊಳ್ಳಿ. ನಮಸ್ಕಾರ ಸ್ನೇಹಿತರೆ. ಮಹಾಭಾರತ ಕಾಲದ ಗಾಂಧಾರ ದೇಶ ಈಗ ಅಫ್ಘಾನಿಸ್ತಾನ ಆಗಿದೆ. ಚಂದ್ರಗುಪ್ತನ ಕಾಲದಲ್ಲಿ ಅಫ್ಘಾನಿಸ್ತಾನವು ಭಾರತದ ಒಂದು ಅವಿಭಾಜ್ಯ ಭಾಗವಾಗಿತ್ತು. ಆಗ ಈ ಭಾರತವನ್ನ ಅಖಂಡ ಭಾರತ ಎಂದು ಕೂಡ ಕರೆಯಲಾಗುತ್ತಿತ್ತು. ವಿಶ್ವದ ಅತಿ ದೊಡ್ಡ ಬುದ್ಧನ ಪ್ರತಿಮೆಯನ್ನು ಮೊದಲು ಅಫ್ಘಾನಿಸ್ತಾನದಲ್ಲಿ ನಿರ್ಮಿಸಲಾಗಿತ್ತು. ಈ ಪ್ರತಿಮೆಯನ್ನು 2001ರಲ್ಲಿ ತಾಲಿಬಾನ್ ನಾಶಪಡಿಸಿತ್ತು. ಇದಕ್ಕಿಂತ ಮೊದಲು ಅಫ್ಘಾನಿಸ್ತಾನ ಬೌದ್ಧ ಧರ್ಮಕ್ಕೆ ಹೆಸರುವಾಸಿಯಾಗಿತ್ತು. ಅಶೋಕನ ಕಾಲದಿಂದಲೂ ಕೂಡ ಇಲ್ಲಿ ಬೌದ್ಧ ಧರ್ಮವನ್ನು ಸಂಸ್ಥಾಪಿಸಲಾಗಿತ್ತು. ಅಫ್ಘಾನಿಸ್ತಾನದ ಒಟ್ಟು ಜನಸಂಖ್ಯೆ ಕೇವಲ 5ರಷ್ಟು ಮಾತ್ರ ಇಂಟರ್ನೆಟ್ ಸೌಲಭ್ಯವನ್ನು ಹೊಂದಿದ್ದಾರೆ. ಅಫ್ಘಾನಿಸ್ತಾನದ ಮುಖ್ಯ ಕೃಷಿ ಉತ್ಪನ್ನಗಳಲ್ಲಿ ಅಫೀಮು, ಗಾಂಜಾ, ಗೋಧಿ, ಹಣ್ಣುಗಳು ಸೇರಿವೆ. ಅಫ್ಘಾನಿಸ್ತಾನದ ಜೀವನ ಮಟ್ಟವು ವಿಶ್ವದ ಅತ್ಯಂತ ಕೆಟ್ಟದಾಗಿದೆ ಮತ್ತು ವಿದೇಶಿ ನೆರವಿನಿಂದಲೇ ಹೆಚ್ಚು ಇದು ಅವಲಂಬಿತವಾಗಿದೆ. ಭಾರತವು ಕೂಡ ಇದಕ್ಕೆ ಹಲವಾರು ರೀತಿಯ ಸಹಾಯವನ್ನು ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರಿಗೆ ಕೇವಲ 1920ರಲ್ಲಿ ಮಾತ್ರ ಮತದಾನದ ಹಕ್ಕನ್ನು ನೀಡಲಾಗಿತ್ತು. ಅಫ್ಘಾನಿಸ್ತಾನದಲ್ಲಿ ಪುರುಷರು ಮತ್ತು ಮಹಿಳೆಯರು ಸಾಧ್ಯವಾದಷ್ಟು ಕಣ್ಣಿನ ಸಂಪರ್ಕವನ್ನು ತಪ್ಪಿಸುತ್ತಾರೆ. ಇಲ್ಲಿನ ಮಹಿಳೆಯರಿಗೆ ಸ್ವಾತಂತ್ರ್ಯವೇ ಇಲ್ಲ. ಯಾವಾಗಲೂ ಅವರು ತಮ್ಮ ಮುಖವನ್ನು ಬುರ್ಕಾವನ್ನು ಹಾಕುವ ಮೂಲಕ ಮುಚ್ಚಿಕೊಳ್ಳಬೇಕಾಗುತ್ತದೆ. ಪ್ರತಿನಿತ್ಯ ಇಲ್ಲಿ ಹೆಣ್ಣಿನ ಮೇಲೆ ಬೇರೆ ಬೇರೆ ರೀತಿಯ ಅತ್ಯಾಚಾರಗಳು ನಡೆಯುತ್ತಾನೆ ಇರುತ್ತವೆ. ಯುನಿಸೆಫ್ ಅಂಕಿಅಂಶಗಳ ಪ್ರಕಾರ ಅಫ್ಘಾನಿಸ್ತಾನದಲ್ಲಿ 20% ಜನ 15ನೇ ವಯಸ್ಸಿಗೆ ಮದುವೆಯಾಗುತ್ತಾರೆ. ಇನ್ನು ಸುಮಾರು 33% ಜನ 18ನೇ ವಯಸ್ಸಿಗೆ ಮದುವೆಯಾಗುತ್ತಾರೆ. ಹಾಗೆಯೇ ಸುಮಾರು 3% ಜನ 70ರಿಂದ 80ನೇ ವಯಸ್ಸಿಗೂ ಕೂಡ ಮದುವೆಯಾಗುತ್ತಾರೆ. ಇನ್ನು ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಇಲ್ಲಿನ ಜನರ ಮದುವೆಯ ಬಗ್ಗೆ ಇರುವಂತಹ ವಿಚಿತ್ರ ಕಾಲ್ಪನಿಕ ಊಹೆಗಳು ಯಾವ ರೀತಿ ಇದೆ ಎಂದು. ಅಫ್ಘಾನಿಸ್ತಾನದ ಒಟ್ಟು ಜನಸಂಖ್ಯೆಯ 46ರಷ್ಟು ಜನಸಂಖ್ಯೆ ಬಡತನದ ರೇಖೆಯಿಂದ ಕೆಳಗಿದ್ದಾರೆ. ಅಫ್ಘಾನಿಸ್ತಾನರು ವಿದ್ಯುತ್ ಬಳಸುವ ಶೇಕಡಾವಾರು ಪ್ರಮಾಣವು ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಇದೆ. ಕೇವಲ 16ರಷ್ಟು ಜನಸಂಖ್ಯೆಗೆ ಮಾತ್ರ ಇಲ್ಲಿ ವಿದ್ಯುತ್ತಿನ ಸೌಲಭ್ಯವಿದೆ. ಅಫ್ಘಾನಿಸ್ತಾನದ 12% ಭೂಮಿಯು ಮಾತ್ರ ಕೃಷಿಗೆ ಯೋಗ್ಯವಾಗಿದೆ. ಬಾಕಿ ಭೂಮಿಯು ಸಂಪೂರ್ಣವಾಗಿ ಇಲ್ಲಿ ಬಂಜರವಾಗಿದೆ. ಕೇವಲ ಗುಡ್ಡುಗಾಡು ಪ್ರದೇಶದಿಂದ ತುಂಬಿಕೊಂಡಿದೆ. ವರ್ಷದ 365 ದಿನಗಳಲ್ಲಿ 300ಕ್ಕಿಂತ ಹೆಚ್ಚು ದಿನ ಇಲ್ಲಿ ಬೇಸಿಗೆಗಾಲ ಇರುತ್ತದೆ. ಕೇವಲ 1.5 ತಿಂಗಳು ಮಾತ್ರ ಇಲ್ಲಿ ಚಳಿಗಾಲ ಇರುತ್ತದೆ. ಬಾಕಿ ಸಮಯದಲ್ಲಿ ಒಂದು ಹನಿ ಸರಿಯಾಗಿ ಮಳೆ ಕೂಡ ಇಲ್ಲಿ ಬೀಳುವುದಿಲ್ಲ. ಅಫ್ಘಾನಿಸ್ತಾನ ಅಫೀಮಿನ ವಿಶ್ವದ ಅತ್ಯಂತ ದೊಡ್ಡ ಪೂರೈಕೆದಾರ ಆಗಿದೆ. ಅಫ್ಘಾನಿಸ್ತಾನದಲ್ಲಿರುವ ಬಾಮಿಯಾನ ಗುಹೆಗಳು ವಿಶ್ವದ ಮೊದಲ ತೈಲ ವರ್ಣ ಚಿತ್ರಗಳಿಗೆ ಹೆಸರುವಾಸಿಯಾಗಿವೆ. ತಾಲಿಬಾನ್ ಆಳ್ವಿಕೆಯಲ್ಲಿ ಹುಡುಗಿಯರು ಮತ್ತು ಮಹಿಳೆಯರಿಗೆ ಅಫ್ಘಾನಿಸ್ತಾನದಲ್ಲಿ ಶಾಲೆಗೆ ಹೋಗಲು ಕೂಡ ಅವಕಾಶವಿರಲಿಲ್ಲ.
ಹಿಂದೂ ಕುಶ್ ದೇಶದ ಅತ್ಯಂತ ಎತ್ತರದ ಪರ್ವತವಾಗಿದೆ. ಇದು ಸುಮಾರು 18,000 ಅಡಿಗಳಷ್ಟು ಎತ್ತರದಲ್ಲಿದೆ. ಅಫ್ಘಾನಿಸ್ತಾನದಲ್ಲಿ 98% ಜನರು ಮುಸಲ್ಮಾನರು ಹಾಗೂ 1% ಜನರು ಹಿಂದೂಗಳು ಹಾಗೂ ಬಾಕಿ ಇತರೆ ಧರ್ಮಕ್ಕೆ ಸೇರಿದವರಾಗಿದ್ದಾರೆ. ಇಲ್ಲಿ ಹಲವಾರು ಸಿಖ್ ಜನಾಂಗ ಕೂಡ ವಾಸಿಸುತ್ತದೆ. ಅಫ್ಘಾನಿಸ್ತಾನದಲ್ಲಿ ಹೆಚ್ಚಿನವರು ಮುಸ್ಲಿಮರಾಗಿದ್ದರಿಂದ ಇಲ್ಲಿ ಹಂದಿ ಮಾಂಸವನ್ನು ತಿನ್ನುವುದಿಲ್ಲ ಹಾಗೂ ಮದ್ಯಪಾನ ಹಾಗೂ ಧೂಮಪಾನವನ್ನು ಕೂಡ ಮಾಡುವುದಿಲ್ಲ. ಇದೇ ಕಾರಣ ನೀವು ಇಲ್ಲಿ ಹಂದಿಗಳನ್ನು ಸರ್ವೇ ಸಾಮಾನ್ಯವಾಗಿ ಕಾಣಬಹುದು. ಅಫ್ಘಾನಿಸ್ತಾನದಲ್ಲಿ ಪವಿತ್ರ ದಿನವೆಂದು ಪರಿಗಣಿಸಲಾಗುವ ಶುಕ್ರವಾರದಂದು ಅನೇಕ ಅಂಗಡಿಗಳು ಮತ್ತು ವ್ಯಾಪಾರಗಳು ಮುಚ್ಚಿರುತ್ತವೆ. ಅಫ್ಘಾನಿಸ್ತಾನದ ದೇಶದ ವಿಸ್ತರಣೆ 65,20,000 ಚದರ ಕಿಲೋಮೀಟರ್ ಇದೆ. ಇದರ ಗಡಿ ಪಾಕಿಸ್ತಾನ, ಇರಾನ್, ತಜಿಕಿಸ್ತಾನ್ ಹಾಗೂ ನಮ್ಮ ಭಾರತ ಮತ್ತು ಚೈನಾದೊಂದಿಗೆ ಕಂಡುಬರುತ್ತದೆ. ಅಫ್ಘಾನಿಸ್ತಾನದ ಅಂದಾಜು ಜನಸಂಖ್ಯೆ ಸುಮಾರು 4 ಕೋಟಿಯಾಗಿದೆ. ಅಫ್ಘಾನಿಸ್ತಾನದ ರಾಜಧಾನಿ ಹಾಗೂ ಅತ್ಯಂತ ದೊಡ್ಡ ನಗರ ಕಾಬೂಲ್ ಆಗಿದೆ. ಕ್ರಿಸ್ತ ಪೂರ್ವ 330ರಲ್ಲಿ ಅಲೆಕ್ಸಾಂಡರ್ ಅಫ್ಘಾನಿಸ್ತಾನ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಆಕ್ರಮಿಸಿದನು. ತದನಂತರ ಮೌರ್ಯರು ಅಫ್ಘಾನಿಸ್ತಾನವನ್ನು ಆಕ್ರಮಿಸಿ ಬೌದ್ಧ ಧರ್ಮವನ್ನು ಇಲ್ಲಿ ಈ ಪ್ರದೇಶಕ್ಕೆ ಪರಿಚಯಿಸಿದರು. ನಂತರದ ದಿನಗಳಲ್ಲಿ ಕುಶಾನರು ಬೌದ್ಧ ಸಂಸ್ಕೃತಿಯನ್ನು ಇಲ್ಲಿ ಹರಡಿದ್ದರು. ಹಾಗೆಯೇ ಮುಂದೆ ಕುಶಾನರನ್ನು ಸೋಲಿಸಿದ ಸಸ್ಸಾನಿಯರು 7ನೇ ಶತಮಾನದ ನಂತರ ಇಲ್ಲಿ ಅಫ್ಘಾನಿಸ್ತಾನವನ್ನು ಆಕ್ರಮಿಸುತ್ತಾರೆ. ಆಗಲಿಂದಲೇ ಇಲ್ಲಿ ಶುರುವಾಗಿದ್ದು ಮುಸ್ಲಿಮರ ಆಡಳಿತ. ಅರಬರ ಆಳ್ವಿಕೆಯಲ್ಲಿ ಬಹುತೇಕ ಜನರನ್ನು ಇಸ್ಲಾಂ ಧರ್ಮಕ್ಕೆ ಧರ್ಮಾಂತರಿಸಲಾಯಿತು. ಕ್ರಿಸ್ತ 10 ಹಾಗೂ 12ನೇ ಶತಮಾನದಲ್ಲಿ ತುರ್ಕ ರಾಜನಾದ ಮೊಹಮ್ಮದ್ ಘಜ್ನಿ ಸಾಮ್ರಾಜ್ಯವನ್ನು ಇಲ್ಲಿ ಸ್ಥಾಪಿಸುತ್ತಾನೆ. 19ನೇ ಶತಮಾನದಲ್ಲಿ ಅಫ್ಘಾನಿಸ್ತಾನದ ಹಿಡಿತ ತೆಗೆದುಕೊಂಡ ಬ್ರಿಟಿಷರು 1919ರಲ್ಲಿ ಅಫ್ಘಾನಿಸ್ತಾನಕ್ಕೆ ಸ್ವಾತಂತ್ರ್ಯ ಕೊಡುವಾಗ ಅಫ್ಘಾನಿಸ್ತಾನವನ್ನು ಜನಾಂಗೀಯ ಆಧಾರ ಮೇಲೆ ವಿಭಜಿಸಿ ಅಫ್ಘಾನಿಸ್ತಾನ ಮತ್ತು ಬ್ರಿಟಿಷ್ ಭಾರತ ನಂತರ ಪಾಕಿಸ್ತಾನಗಳ ನಡುವೆ ವೈರಸ್ಯ ಬೆಳೆಯಲು ಕಾರಣವಾಗುತ್ತಾರೆ. 1996ರ ಹೊತ್ತಿಗೆ ಅಫ್ಘಾನಿಸ್ತಾನ್ ಬಹುಪಾಲು ಭಾಗವನ್ನು ಇಸ್ಲಾಮಿಕ್ ಮೂಲಭೂತವಾದಿ ಗುಂಪು ಅಂದರೆ ತಾಲಿಬಾನ್ ವಶಪಡಿಸಿಕೊಂಡಿತ್ತು. ಅವರು ಹಲವಾರು ವರ್ಷಗಳ ಕಾಲ ಇಲ್ಲಿ ಆಡಳಿತವನ್ನು ನಡೆಸಿದರು. 2011ರಲ್ಲಿ ಅಮೆರಿಕದ ಮೇಲೆ ಈ ತಾಲಿಬಾನವೇ ಆಕ್ರಮಣ ಮಾಡಿತ್ತು. ತದನಂತರ ಅಮೆರಿಕ ಸಂಪೂರ್ಣವಾಗಿ ತಾಲಿಬಾನ್ ಅನ್ನು ಅಫ್ಘಾನಿಸ್ತಾನದಿಂದ ತೆಗೆದುಹಾಕಿತ್ತು. ಮುಂದೆ ಇಲ್ಲಿ ಚುನಾಯಿತ ಸರ್ಕಾರವು ಕೂಡ ರಚಿಸಲಾಯಿತು. ಆದರೆ ಮತ್ತೆ 2021ರಲ್ಲಿ ಅಫ್ಘಾನಿಸ್ತಾನ್ ತಾಲಿಬಾನ್ ಆಡಳಿತಕ್ಕೆ ಒಳಗಾಗಿದೆ ಅನ್ನೋದೇ ಒಂದು ದೊಡ್ಡ ದುರಂತವಾಗಿದೆ. ಸ್ನೇಹಿತರೆ, ಇಂತಹ ಹಲವಾರು ಕುತೂಹಲಕಾರಿ ವಿಷಯಗಳನ್ನ ಬೇರೆ ಬೇರೆ ದೇಶಗಳ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.